ಕೋಟೆಕಾರ್ ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಶ್ರೀ ಗಣೇಶ ಭಜನಾ ಮಂದಿರ ಇಂದ ಹೊಸ ಅಧ್ಯಕ್ಷರಾದ ಶ್ರೀಮತಿ ರಾಜೀವಿ ಕೆಂಪುಮಣ್ಣು ಆಯ್ಕೆಯಾದರು. ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ವಾರ್ಷಿಕ ಮಹಾಸಭೆ ಶ್ರೀ ಗಣೇಶ ಮಂದಿರ ಐತಾರ ಕಾಂಡ ನಡೆತನು. ವಾರ್ಷಿಕ ಮಹಾಸಭೆಟ್ ವರದಿ ಲೆಕ್ಕಪತ್ರ ಮಂಡನದ ಪ್ರಕ್ರಿಯೆಲು ಆದ ಹೊಸ ಸಮಿತಿ ರಚನೆ ನಡೆತನು. ಮಹಾಪೋಷಕರಾದ ರಾಮಣ್ಣ ಪಿ ಶೆಟ್ಟಿ ಮುಂಬೈ, ಗೌರವಾಧ್ಯಕ್ಷರಾದ ಬಿ ನಾರಾಯಣ ಕುಂಪಲ, ಅಧ್ಯಕ್ಷರಾದ ಶ್ರೀಮತಿ ರಾಜೀವಿ ಕೆಂಪುಮಣ್ಣು, ಕಾರ್ಯದರ್ಶಿಯಾದ ನಿಖಿಲ್ ರಾಜ್ ಕೊಲ್ಯ, ಕೋಶಾಧಿಕಾರಿಯಾದ ಶ್ರೀಕಾಂತ್ ಕೋಟೆಕಾರ್ ಇಂಚ ಪದಾಧಿಕಾರಿಲಿನ ಕಾರ್ಯಕಾರಿ ಸಮಿತಿದ ರಚನೆ ಆಂಡು. ಹೊಸ ಆಡಳಿತ ಸಮಿತಿದ ರಚನೆದ ವಿವರಲೇನು ನಿರ್ಗಮನ ಕಾರ್ಯದರ್ಶಿ ಆಶಿಕ್ ಗೋಪಾಲಕೃಷ್ಣ ಸಭೆಗೆ ಮಂಡಿಸಾಯರು. ಮಹಾಪೋಷಕರಾಗಿ ಶ್ರೀಯುತ ರಾಮಣ್ಣ ಪಿ ಶೆಟ್ಟಿ ಮುಂಬೈ, ಗೌರವಾಧ್ಯಕ್ಷರಾಗಿ ನಾರಾಯಣ ಕುಂಪಳ, ಅಧ್ಯಕ್ಷರಾಗಿ ಶ್ರೀಮತಿ ರಾಜೀವಿ ಕೆಂಪುಮಣ್ಣು, ಕಾರ್ಯದರ್ಶಿಯಾಗಿ ನಿಖಿಲ್ ಕೊಲ್ಯ. ಒಮ್ಮೆ ಎದ್ದು ನಿಂತರೆ ಒಳ್ಳೆಯದು ಹೇಳುವಾಗ. ಆನಂತರ ಕೋಶಾಧಿಕಾರಿಗಳಾಗಿ ಶ್ರೀಕಾಂತ್ ಮಾಡೂರು, ಜತೆ ಕೋಶಾಧಿಕಾರಿಗಳಾಗಿ ಅಮಿತ್ ಸಂಕೋಳಿಗೆ, ಉಪಾಧ್ಯಕ್ಷರುಗಳಾಗಿ ಆಶಿಕ್ ಮಾಡೂರು, ಇನ್ನೊಂದು ಉಪಾಧ್ಯಕ್ಷರಾಗಿ ವರಲಕ್ಷ್ಮಿ ನಾಯಕ್, ಜೊತೆ ಕಾರ್ಯದರ್ಶಿಗಳಾಗಿ ಮಿಥುನ್ ಮಾಡೂರು, ಮತ್ತೊಂದು ಜೊತೆ ಕಾರ್ಯದರ್ಶಿಯಾಗಿ ಚಂದ್ರಕಲಾ ಬೀರಿ, ಮಂದಿರ ನಿರ್ವಾಹಕರಾಗಿ ದಯಾನಂದ ಬೀರಿ, ಭಜನಾ ಸಂಚಾಲಕರಾಗಿ ವಿಘ್ನೇಶ್ ಆಚಾರ್ಯ, ಕಾರ್ಯಕಾರಿಣಿ ಸದಸ್ಯರಾಗಿ ರಾಘವ ಸಿ ಉಚ್ಚಿಲ್, ಸಂಪತ್ ಉಚ್ಚಿಲ್, ಮುರಳಿ ಮೋಹನ, ಸುರೇಖಾ ಟೀಚರ್, ಆನಂತರ ಲತೀಶ್ ದುಬೈ ಸಂಕೋಳಿಗೆ. ಇಷ್ಟು ಜನರ 17 ಜನರ ಮತ್ತು ಮುಂದಕ್ಕೆ ಆಂತರಿಕ ಲೆಕ್ಕ ಪರಿಶೋಧಕರ ಆಯ್ಕೆ. ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಸುರೇಶ್ ಉಚ್ಚಿಲ್ ಅಂತೇಳಿ. ಮಧ್ಯದಲ್ಲಿ ಬೇರೆ ಸೂಚನೆ ಇದ್ರೆ ಕೊಡಬಹುದು. ಮಹಾಪೋಷಕರು ರಾಮಣ್ಣ ಪಿ ಶೆಟ್ಟಿ, ಗೌರವಾಧ್ಯಕ್ಷರು ನಾರಾಯಣ ಬಿ ಕುಂಪಲ, ನಿರ್ಗಮನ ಅಧ್ಯಕ್ಷರು ರಘು ಸಿ ಉಚ್ಚಿಲ್, ನಿರ್ಗಮನ ಕೋಶಾಧಿಕಾರಿ ಅಮಿತ್ ಸಂಕೋಳಿಗೆ ಸಭೆತ ಮುತಾಲಿಕೆಡಿತೇರು.